ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅನುಷಾ ತುಷಾರ್ ಬ್ಲಾಗ್ಸ್. ಇವತ್ತಿನ ವ್ಲಾಗಲ್ಲಿ ನಾನು ಎಪಿಲೇಟರನ್ನು ಯೂಸ್ ಮಾಡಿ ಹೇರ್ ರಿಮೂವ್ ಮಾಡುವಾಗ ಯಾವುದೆಲ್ಲ ಮೆಥಡ್ಸನ್ನು ನಾವು ಯೂಸ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೇನೆ. ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ಹಾಕಿದ್ದೆ ಎಪಿಲೇಟರಿಂದ ನಾವು ಹೇಗೆ ಹೇರ್ ರಿಮೂವ್ ಮಾಡೋದಂತ. ಯಾರಾದರೂ ಅದನ್ನು ನೋಡಲಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಥವಾ ಐ ಬಟನ್ನಲ್ಲಿ ಹಾಕ್ತೇನೆ, ಚೆಕ್ ಮಾಡ್ಬೋದು ನೀವು. ಸೊ ಫ್ರೆಂಡ್ಸ್, ಹಾಗೆ ಯಾರಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದರೂ ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಫ್ರೆಂಡ್ಸ್, ನಾವು ಎಪಿಲೇಟರನ್ನು ಯೂಸ್ ಮಾಡುವಾಗ ಯಾವುದೆಲ್ಲ ಮೆಥಡ್ಸನ್ನು ಫಾಲೋ ಮಾಡಬೇಕು ಅಥವಾ ಆ ಮೆಥಡ್ಸನ್ನು ಫಾಲೋ ಮಾಡೋದ್ರಿಂದ ನಮಗೆ ಏನು ಯೂಸ್ ಆಗುತ್ತೆ ಅಂತ ನಾನಿವತ್ತು ಹೇಳ್ತಾ ಇದ್ದೇನೆ. ಸೊ ಫ್ರೆಂಡ್ಸ್, ಮೊದಲನೇದಾಗಿ ನೀವು ಎಪಿಲೇಟರನ್ನು ಯೂಸ್ ಮಾಡುವಾಗ ನಿಮಗೆ ಪೇಯ್ನ್ ಕಡಿಮೆ ಆಗಬೇಕು ಅಥವಾ ಯಾರಿಗಾದರೂ ಪೇಯ್ನ್ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂಥವರಿಗೆ ಈ ಮೆಥಡ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಅದು ಏನಂದರೆ, ನೀವು ಎಪಿಲೇಟರ್ ಮಾಡೋಕ್ಕಿಂತ ಮೊದಲು ಬಿಸಿನೀರಿಂದ ಒಂದು ಸ್ನಾನ ಮಾಡಿ ಅಥವಾ ಬಿಸಿನೀರಿಂದ ನೀವು ಕೈ ಕಾಲು ಅಥವಾ ಅಂಡರ್ ಆರ್ಮ್ಸನ್ನು ವಾಶ್ ಮಾಡಬೇಕು. ಇದರಿಂದ ಏನಾಗುತ್ತೆ ಅಂದರೆ, ನೀವು ಬಿಸಿನೀರಿಂದ ವಾಶ್ ಮಾಡೋದ್ರಿಂದ ನಿಮ್ಮ ಪೋರ್ಸ್ ಎಲ್ಲ ಓಪನ್ ಆಗಿ ಹೇರ್ ತುಂಬಾ ಈಸಿಯಾಗಿ ರಿಮೂವ್ ಆಗುತ್ತೆ. ಹಾಗೆ ಪೋರ್ಸ್ ಓಪನ್ ಆಗಿರೋದ್ರಿಂದ ಪೇಯ್ನ್ ಕೂಡ ತುಂಬಾ ಕಡಿಮೆ ಇರುತ್ತೆ. ನಿಮಗೆ ಹೇರ್ ರಿಮೂವ್ ಮಾಡುವಾಗ ಕೂಡ ಅಷ್ಟೇ, ನಿಮಗೆ ಒಂಚೂರು ಗೊತ್ತಾಗೋದಿಲ್ಲ, ಅಷ್ಟು ಈಸಿಯಾಗಿ ಹೇರ್ ರಿಮೂವ್ ಆಗುತ್ತೆ. ಹಾಗೆ ಇನ್ನೊಂದು ಸೆಕೆಂಡ್ ಪಾಯಿಂಟ್ ಏನಂದರೆ, ನೀವು ಯಾವಾಗಲೂ ಹೇರ್ ರಿಮೂವ್ ಮಾಡುವಾಗ ನಿಮ್ಮ ಈ ಸ್ಕಿನ್ನನ್ನು ಸ್ವಲ್ಪ ಈ ಥರ ಸ್ಟ್ರೆಚ್ ಮಾಡ್ಕೊಳ್ಳಿ. ಈ ಥರ ಮೇಲ್ಗಡೆ ಸ್ಟ್ರೆಚ್ ಮಾಡ್ಕೊಳ್ಳಿ. ನಾನು ನಿಮಗೆ ಹತ್ತಿರದಲ್ಲಿ ಝೂಮ್ ಮಾಡಿ ತೋರಿಸ್ತೇನೆ ಯಾವ ಥರ ನಾವು ಸ್ಟ್ರೆಚ್ ಮಾಡಬೇಕಂತ. ನೀವು ನಾರ್ಮಲಿ ಪಾರ್ಲರಿಗೆ ಹೋದಾಗ ನೀವು ಐಬ್ರೋ ಶೇಪ್ ಮಾಡುವಾಗ ನಾವು ಯಾವ ಥರ ಈ ಥರ ಇಲ್ಲಿ ಸ್ಕಿನ್ನನ್ನು ಇಲ್ಲಿ ಈ ಥರ ಸ್ಟ್ರೆಚ್ ಮಾಡ್ತೇವೋ ಅದೇ ಥರ ನೀವು ನಿಮ್ಮ ಕೈದು ಅಥವಾ ಕಾಲಿದು ಹೇರ್ ರಿಮೂವ್ ಮಾಡುವಾಗ ಕೂಡ ಈ ಥರ ಸ್ಕಿನ್ನನ್ನು ಸ್ಟ್ರೆಚ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಹೇರ್ ರಿಮೂವ್ ಮಾಡುವಾಗ ನಿಮಗೆ ಪೇಯ್ನ್ ತುಂಬ ಕಡಿಮೆ ಆಗುತ್ತೆ. ನೀವು ಹೇರ್ ರಿಮೂವ್ ಮಾಡುವಾಗ ನಿಮ್ಮ ಕೈಯನ್ನು ಜಸ್ಟ್ ನೀವು ಈ ಥರ ಸ್ಟ್ರೆಚ್ ಮಾಡಿ, ಈ ಥರ ಎಳ್ದು ಹಿಡ್ಕೊಳ್ಳಿ. ನಿಮ್ಮ ಹೇರ್ ಯಾವ ಸೈಡ್ ಗ್ರೋತ್ ಇದೆಯೋ ಅದರ ಆಪೋಸಿಟ್ ಸೈಡಿಂದ ನಾವು ಹೇರ್ ರಿಮೂವ್ ಮಾಡಬೇಕು. ಸೊ ಅದರ ಪ್ರಕಾರ ನೀವು ಈ ಥರ ಕೈಯನ್ನು ಸ್ಟ್ರೆಚ್ ಮಾಡಿ ಇಟ್ಕೊಂಡು ನೀವು ವ್ಯಾಕ್ಸ್ ಮಾಡಿ ಅಥವಾ ಹೇರ್ ರಿಮೂವ್ ಮಾಡಿ. ಇದರಿಂದ ನಿಮಗೆ ತುಂಬಾ ಪೇಯ್ನ್ ಕಡಿಮೆ ಆಗುತ್ತೆ. ಇದೇ ರೀತಿ ನೀವು ಕಾಲಿದ್ದು ಕೂಡ ಮಾಡುವಾಗ ಕೂಡ ಈ ಥರ ಸ್ಕಿನ್ನನ್ನು ಸ್ಟ್ರೆಚ್ ಮಾಡಿಕೊಂಡು ಹೇರ್ ರಿಮೂವ್ ಮಾಡಿ. ಹಾಗೆ ಮೂರನೇದು, ನೀವೆಲ್ಲ ಹೇರ್ ರಿಮೂವ್ ಮಾಡಿದ ನಂತರ ಒಂದ್ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಸ್ಕ್ರಬ್ ಮಾಡಬೇಕು. ಸ್ಕ್ರಬ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನಿಮ್ಮ ಕೈಯಲ್ಲಿದ್ದ ಡೆಡ್ ಸ್ಕಿನ್ಸ್ ಎಲ್ಲ ರಿಮೂವ್ ಆಗುತ್ತೆ. ಹಾಗೆ ಆ್ಯಕ್ಚುಲಿ ನನ್ನ ಎಕ್ಸ್ಪೀರಿಯನ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ನನಗೆ ಪ್ರತಿ ಸಲ ವ್ಯಾಕ್ಸ್ ಮಾಡಿ ಅಥವಾ ನಾರ್ಮಲ್ ಪಾರ್ಲರಲ್ಲಿ ವ್ಯಾಕ್ಸ್ ಮಾಡಿದಾಗಲೂ ಕೂಡ ಆಗ್ತಿತ್ತು, ನನಗೆ ರ್ಯಾಷಸ್ ಬೀಳ್ತಿತ್ತು, ತುಂಬ ರೆಡ್ ರ್ಯಾಷಸ್ ಬೀಳ್ತಿತ್ತು. ನನಗೆ ಇಮಿಡಿಯೇಟ್ ವ್ಯಾಕ್ಸ್ ಮಾಡಿ ಯಾವುದಾದ್ರೂ ಫಂಕ್ಷನಿಗೆ ಅಥವಾ ಯಾವುದೇ ಪಾರ್ಟಿಗೆ ಅಟೆಂಡ್ ಮಾಡಿ ಆಗ್ತಿರ್ಲಿಲ್ಲ. ಅದಕ್ಕೆ ನಾನು ಈ ಹ್ಯಾಕನ್ನು ಒಂದು ಟ್ರೈ ಮಾಡಿ ನೋಡಿದೆ, ನಂಗೆ ತುಂಬಾ ಹೆಲ್ಪ್ ಆಯಿತು. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಏನಂದರೆ, ನೀವು ಸ್ಕ್ರಬ್ ಮಾಡೋದ್ರಿಂದ ಆ ಬಂಪ್ಸ್ ಎಲ್ಲ ಏನು ಬರುತ್ತೆ ನೋಡಿ ನಮಗೆ ಹೇರ್ ರಿಮೂವ್ ಮಾಡಿದಾಗ, ಅದು ಬರೋದಿಲ್ಲ. ಹಾಗೆ ನಿಮಗೆ ಡೆಡ್ ಸ್ಕಿನ್ಸ್ ಇರ್ಬೋದು ಅಥವಾ ಪೋರ್ಸ್ ಓಪನ್ ಆಗಿರುತ್ತೆ, ಸೊ ಅದರಲ್ಲಿ ಏನೋ ಡರ್ಟ್ಸ್ ಎಲ್ಲ ಏನಾದರೂ ಇದ್ರೆ ಅದು ಕೂಡ ರಿಮೂವ್ ಆಗುತ್ತೆ. ಹಾಗೆ ನಿಮ್ಮ ಸ್ಕಿನ್ ಕೂಡ ತುಂಬಾ ನಿಮಗೆ ಸಾಫ್ಟ್ ಅಂತ ಅನಿಸುತ್ತೆ. ಹೇರ್ ರಿಮೂವ್ ಮಾಡಿದ ನಂತರ ಸ್ವಲ್ಪ ಈ ಥರ ಕೈಯನ್ನು ವಾಶ್ ಮಾಡಿಕೊಂಡು ಜಸ್ಟ್ ನೋಡಿ ಈ ಥರ ಸ್ಕ್ರಬ್ ತಗೊಂಡು ಇಲ್ಲೆಲ್ಲ ಅಪ್ಲೈ ಮಾಡಿ ಈ ಥರ ಸ್ಕ್ರಬ್ ಮಾಡಬೇಕು. ಈ ಥರ ಒಂದು 2 ನಿಮಿಷ ಮಾಡಿದ್ದು, 1 ಅಥವಾ 2 ನಿಮಿಷ ಮಾಡಿದರೆ ಸಾಕು. ಆಮೇಲೆ ನೀವು ನಾರ್ಮಲ್ ವಾಟರಿಂದ ವಾಶ್ ಮಾಡಿಕೊಂಡು ಯಾವುದಾದ್ರೂ ಲೋಷನ್ ಅಥವಾ ಮಾಯ್ಶ್ಚರೈಸರನ್ನು ಹಚ್ಕೊಳ್ಳಿ. ಹಾಗೆ 4ನೇದು, ನಿಮ್ಮದು ಎಲ್ಲ ಹೇರ್ ರಿಮೂವ್ ಮಾಡಿ ಆದಮೇಲೆ ಸ್ಕ್ರಬ್ ಆದಮೇಲೆ ನೀವು ಖಂಡಿತವಾಗ್ಲೂ ಯಾವುದಾದ್ರೂ ಒಂದು ಲೋಷನ್ ಅಥವಾ ಮಾಯ್ಶ್ಚರೈಸರ್ ಅಥವಾ ಕೊಕೊನಟ್ ಆಯಿಲ್ ಕೂಡ ನೀವು ಅಪ್ಲೈ ಮಾಡ್ಬೋದು. ಇದರಿಂದ ಏನಾಗುತ್ತೆ ಅಂದರೆ, ನಿಮಗೆ ಪೋರ್ಸ್ ಓಪನ್ ಆದದ್ದು ಹಾಗೆ ನಿಮಗೇನಾದರೂ ಸ್ವಲ್ಪ ಇರಿಟೇಷನ್ ಇರ್ಬೋದು, ಸ್ಕಿನ್ ಇರಿಟೇಷನ್ ಆದರೆ ಎಲ್ಲ ಅದೆಲ್ಲ ಕಡಿಮೆ ಆಗುತ್ತೆ. ಯಾವಾಗಲೂ ಸ್ಕ್ರಬ್ ಮಾಡಿದಾಗಲೂ ಕೂಡ ಅಷ್ಟೇ ನಾವು ಮಾಯ್ಶ್ಚರೈಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಹಾಗೆ ಈ ಎಪಿಲೇಟರಿಂದ ನಾವು 1 ಮಂತ್ ತನಕ ನಾವು ಆರಾಮಾಗಿ ಇರ್ಬೋದು ವ್ಯಾಕ್ಸ್ ಮಾಡದೆ. ಬಟ್ ಯಾರಿಗೆ ಹೇರ್ ಗ್ರೋತ್ ತುಂಬ ಬೇಗ ಆಗುತ್ತೆ ಅಂಥವರು ಒಂದು 15-20 ಡೇಸಿಗೆ ಒಂದ್ಸಲ ನೀವು ಹೇರ್ ರಿಮೂವ್ ಮಾಡಿ. ಇದರಿಂದ ನಿಮಗೆ ಏನು ಯೂಸ್ ಆಗುತ್ತೆ ಅಂದರೆ, ನಮಗೆ ಹೇರ್ ತುಂಬ ದೊಡ್ಡ ಗ್ರೋತ್ ಆದಾಗ ನಾವು ರಿಮೂವ್ ಮಾಡುವಾಗ ನಮಗೆ ತುಂಬ ಪೇನ್ಫುಲ್ ಆಗುತ್ತೆ. ಸೊ ನೀವು 15-20 ಡೇಸಿಗೆ ಒಂದ್ಸಲ ಮಾಡಿದರೆ
ನಿಮಗೆ ಅದು ಸಣ್ಣ ಹೇರ್ ರಿಮೂವ್ ಮಾಡುವಾಗ ಒಂಚೂರು ಗೊತ್ತಾಗೋದಿಲ್ಲ, ಒಂಚೂರು ನೋವಾಗೋದಿಲ್ಲ, ತುಂಬಾ ಈಸಿಯಾಗಿ ರಿಮೂವ್ ಆಗುತ್ತೆ. ಸೊ ಆದ್ದರಿಂದ ನೀವು 15-20 ಡೇಸಿಗೆ ಒಂದ್ಸಲ ಹೇರ್ ರಿಮೂವ್ ಮಾಡ್ಬೋದು. ಹಾಗೆ ಯಾರಿಗೆ ತುಂಬ ಸೆನ್ಸಿಟಿವ್ ಸ್ಕಿನ್ ಇದೆ ಅಥವಾ ಯಾರಿಗೆ ರ್ಯಾಷಸ್ ಇದೆಲ್ಲ ಪ್ರಾಬ್ಲಮ್ ಇದೆಯೋ ಅಂಥವ್ರು ನೀವು ಜಾಸ್ತಿಯಾಗಿ ರಾತ್ರಿ ಹೊತ್ತು ನೀವು ಹೇರ್ ರಿಮೂವ್ ಮಾಡಲಿಕ್ಕೆ ಟ್ರೈ ಮಾಡಿ. ಯಾಕಂದರೆ ನಿಮ್ಗೆ ಯಾರಿಗಾದರೂ ರ್ಯಾಷಸ್ ಇದು ಪ್ರಾಬ್ಲಮ್ ಇರ್ಬೋದು ಅಥವಾ ಏನಾದರೂ ಇರಿಟೇಷನ್ ಇದು ಪ್ರಾಬ್ಲಮ್ ಇರ್ಬೋದು. ಸೊ ಅದೆಲ್ಲ ನಿಮಗೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಹೇಳುವಾಗ ಕಂಪ್ಲೀಟಾಗಿ ಹೋಗಿರುತ್ತೆ. ಸೊ ನಿಮಗೆ ಯಾವುದೇ ಟೆನ್ಷನ್ ಇರೋದಿಲ್ಲ, ಅರೆ ನಂದು ವ್ಯಾಕ್ಸಿನ್ ಮಾಡಿ ಗೊತ್ತಾಗುತ್ತೆ, ಆ ಥರದ್ದು ಏನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ನೀವು ಆದಷ್ಟು ರಾತ್ರಿ ಮಾಡಲಿಕ್ಕೆ ಟ್ರೈ ಮಾಡಿ. ಸೊ ಫ್ರೆಂಡ್ಸ್, ಇಷ್ಟು ನನ್ನ ಎಕ್ಸ್ಪೀರಿಯನ್ಸನ್ನು, ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದನ್ನು ಅಥವಾ ನಾನು ಅದನ್ನೆಲ್ಲ ಯೂಸ್ ಮಾಡಿ ನನಗೆ ತುಂಬ ಹೆಲ್ಪ್ ಆಗಿದೆ. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ನಿಮಗೂ ಕೂಡ ನೀವು ಕೂಡ ಇದನ್ನು ಟ್ರೈ ಮಾಡ್ಬೋದು. ಹಾಗೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ ಜೊತೆನೂ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ನೀವು ನನ್ನನ್ನು ಫೇಸ್ಬುಕ್ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ಸೊ ನಾನು ಲಿಂಕನ್ನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ, ನೀವು ಚೆಕ್ ಮಾಡಿ. ಸೊ ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನಾನೇ ನಿಮಗೆ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನುಷಾ ತುಷಾರ್ ವ್ಲಾಗ್ಸ್. ಬಾಯ್.